ಬೈಂದೂರಿನ ಖತರ್ನಾಕ್ ರೌಡಿ ಶೀಟರ್ಗೆ ಗೂಂಡಾ ಕಾಯ್ದೆಯ ಬಿಸಿ 10 ಕೇಸ್ಗಳ ಕಿಲಾಡಿ ಗರುಡ ಗ್ಯಾಂಗ್ ಸದಸ್ಯ ಅಲ್ಫಾಜ್ ಈಗ ಶಿವಮೊಗ್ಗ ಜೈಲು ಪಾಲು. ಉಡುಪಿ ಎಸ್ಪಿ ಅಸ್ತ್ರಕ್ಕೆ ರೌಡಿ ಪಾಳೆಯ ಬೆದರಿ ಹೋಗಿದ್ದು ಯಾಕೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕಿರಿಮಂಜೇಶ್ವರದ ಅರೆಹೊಳೆ ಕ್ರಾಸ್ನ ಅಲ್ಫಾಜ್ ಅಲಿಯಾಸ್ ಅಲ್ಪ ಪೊಲೀಸರಿಗೆ ಹಳೇ ಗಿರಾಕಿ. ಕೊಲೆಯತ್ನ, ದರೋಡೆ, ಕಿಡ್ನ್ಯಾಪ್ ಅಷ್ಟೇ ಯಾಕೆ, ಡ್ರಗ್ಸ್ ಮಾಫಿಯಾದಲ್ಲೂ ಈತನ ಕೈವಾಡ ಇತ್ತು. ಉಡುಪಿ, ಕುಂದಾಪುರ, ಭಟ್ಕಳ ಹೀಗೆ 2 ಜಿಲ್ಲೆಗಳ ವಿವಿಧ ಠಾಣೆಗಳಲ್ಲಿ ಈತನ ಮೇಲೆ ಸಾಲು ಸಾಲು ಕೇಸ್ಗಳಿವೆ. ನಿರಂತರವಾಗಿ ಶಾಂತಿಭಂಗ ಮಾಡ್ತಿದ್ದ ಈ ಪೋಕರಿಗೆ ಬುದ್ಧಿ ಕಲಿಸೋಕೆ ಈಗ ಉಡುಪಿ ಪೊಲೀಸರು ಗೂಂಡಾ ಕಾಯ್ದೆ ಕೈಯೋಗಿಸಿದ್ದಾರೆ. ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ನೀಡಿದ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಏಪ್ರಿಲ್ 24ರಂದು ಬಂಧನಕ್ಕೆ ಆದೇಶ ನೀಡಿದ್ದಾರೆ. 8 ಪ್ರಕರಣಗಳು ಕೋರ್ಟ್ ಮೆಟ್ಟಿಲೇರಿವೆ. ಇನ್ನೊಂದು ಕೇಸ್ ತನಿಖೆಯಲ್ಲಿದೆ. ಜಿಲ್ಲೆಯಲ್ಲಿ ಪುಂಡಾಟಿಕೆ ಮಾಡೋರಿಗೆ ಇದೊಂದು ಎಚ್ಚರಿಕೆ ಅನ್ನೋ ಹಾಗೆ ಅಲ್ಫಾಜ್ನನ್ನ ಈಗ ಶಿವಮೊಗ್ಗ ಸೆಂಟ್ರಲ್ ಜೈಲಿಗೆ ಕಳುಹಿಸಲಾಗಿದೆ. ಕರಾವಳಿಯಲ್ಲಿ ರೌಡಿಸಂ ಮುಕ್ತ ಮಾಡಲು ಇಂತಹ ಕಠಿಣ ಕ್ರಮಗಳು ಅಗತ್ಯವೇ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಜಿಲ್ಲೆಯ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.